ಮೂಡಬಿದ್ರೆಯ ಸ್ವರಾಜ್ಯ ಮೈದಾನದಲ್ಲಿ ನಡೀತಾ ಇರುವ 80ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಕೂಟದ 3ನೇ ದಿನ ಮಹಿಳೆಯರ ಪ್ರಾಬಲ್ಯಕ್ಕೆ ಸಾಕ್ಷಿಯಾಯಿತು. 20 ಕಿಲೋಮೀಟರ್ ನಡಿಗೆ ಹಾಗೂ 3000 ಮೀಟರ್ ಸ್ಟೀಪ್ ಚೇಸ್ನಲ್ಲಿ ನೂತನ ಕೂಟ ದಾಖಲೆ ನಿರ್ಮಾಣಗೊಂಡಿತು. ಮೀಟರ್ ನಡಿಗೆಯನ್ನ 1 ಗಂಟೆ 38 ನಿಮಿಷ 40.49 ಸೆಕೆಂಡ್ಗಳಲ್ಲಿ ಕ್ರಮಿಸುವ ಮೂಲಕ ಉದಯಪುರ್ನ ಮೋಹನ್ಲಾಲ್ ಸುಖಾಡಿಯಾ ವಿಶ್ವವಿದ್ಯಾಲಯದ ಸೋನಾಲ್ ಸುಖವಾಲ್ ನೂತನ ಕೂಟ ದಾಖಲೆ ನಿರ್ಮಿಸಿದ್ದಾರೆ. ಈ ಹಿಂದಿನ ದಾಖಲೆ ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯದ ಎಂಆರ್ ರವಿನ ಹೆಸರಲ್ಲಿತ್ತು. ಇನ್ನು ಮಹಿಳೆಯರ ವಿಭಾಗದ 20 ಮೀಟರ್ ನಡಿಗೆಯಲ್ಲಿ ಈ ಹಿಂದಿನ ದಾಖಲೆಯನ್ನ ಹೊಂದಿದ್ದ ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯದ ಎಂಆರ್ ರವೀನ್ ಅವರು ಈ ಹಿಂದಿಗಿಂತ ಈ ಬಾರಿ ತಮ್ಮ ಸಾಮರ್ಥ್ಯ ವೃದ್ಧಿಸಿದಾದರೂ 4ನೇ ಸ್ಥಾನಕ್ಕೆ ತೃಪ್ತರಾಗಬೇಕಾಯಿತು. ಇನ್ನು ಮಹಿಳೆಯರ ವಿಭಾಗದ 3000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ ಪುಣೆಯ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯದ ಕೋಮಲ್ ಜಗದಾಲೆ ನೂತನ ಕೂಟ ದಾಖಲೆ ನಿರ್ಮಿಸಿದರು. ಅವರು ಮಂಗಳೂರು ವಿಶ್ವವಿದ್ಯಾಲಯದ ಭಗತ್ ಶೀತಲ್ ಚಾಮಜಿ ಹೆಸರಲ್ಲಿದ್ದ ಹಿಂದಿನ ದಾಖಲೆಯನ್ನ ಅಳಿಸಿದ್ರು. ಮೆಹಬೂಬ್ ನಗರದ ವಿಶ್ವವಿದ್ಯಾಲಯದ ಜಿ ಮಹೇಶ್ವರಿ ಬೆಳ್ಳಿ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದ ಜ್ಯೋತಿ ಜಗ್ ಬಹದ್ದೂರ್ ಚೌಹಾರ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಇನ್ನು 3ನೇ ದಿನವೂ ಮಂಗಳೂರು ವಿಶ್ವವಿದ್ಯಾಲಯ 86 ಅಂಕಗಳೊಂದಿಗೆ ಅಗ್ರಸ್ಥಾನ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಮದ್ರಾಸ್ ವಿಶ್ವವಿದ್ಯಾಲಯ 45 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಹರಿಯಾಣದ ಮಹರ್ಷಿ ದಯಾನಂದ ವಿಶ್ವವಿದ್ಯಾಲಯ 29 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.